ಇದಕ್ಕೆ ಕಾರಣ ನೀನೆಂದು ಅರಿತೆ. ಹೆಣ್ಣೆ ವಿಚಾರಣೆಗೆ ಬಂದವನು 3 ಲೋಕದ ಅಧಿಕಾರಿ ಮಹಿಷ.
ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಾದನತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಭಗವತಿಗೆ ಗುಣೋವಿನಿ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಭಯಗಿರಿ ನಾದಿನಿ ನಾದಿತ ಮೇದಿನಿ ವಿಶ್ವ ವಿನೋದಿನಿ ನಾದನುತೆ ಜಯ ಜಯ ಶ್ರೀ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ಸುರಭ ಬಯಲಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಗವನು ಪಾಲಿಸುವೆನು ಮರೆಯದು ನಯ ಶರಣವನು ನೀನಿರತ ಮನದಿ ಮರೆಯದೆ ನಯ ಶರಣವನು ನೀನಿರತ ಮನದಿ ಸುರತ ಮಹಿಷರನ್ನ ವಧಿಸುವಂತಹ ವೇಳೆಯಲ್ಲಿ ಕ್ರೋಧಾವಿಷ್ಟವಾದಂತಹ ನನ್ನ ಈ ರೂಪವನ್ನ ಕಂಡಂತಹ ನೀನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ವಿಧ ವಿಧದ ಕಾಣಿಕೆಯನ್ನೇ ಅರ್ಪಿಸುತ್ತಾ ಇದ್ದೀಯ. ಇದೋ ಶಾಂತಳಾಗಿದ್ದೇನೆ ಕಂದ. ಮಹಿಷರನ್ನ ವಧಿಸುವಂತಹ ಸಮಯದಲ್ಲಿ 9 ದಿನಗಳ ಪರ್ಯಂತರ ಒಂದೊಂದು ಆಯುಧದಿಂದ ಹೋರಾಡಿದವಳು ನಾನು. 10ನೇ ದಿವಸವಾದಂತಹ ಇಂದು ವಿಜಯವು ನಮ್ಮ ಪಾಲಿಗೊದಗಿದೆ. ಆ ಕಾರಣ 9 ದಿವಸವನ್ನು ನವರಾತ್ರಿ ಎನ್ನುವ ಹಾಗೆಯೂ 10ನೇ ದಿವಸವಾದಂತಹ ಇಂದನ್ನು ವಿಜಯದಶಮಿ ಎನ್ನುವ ಹಾಗೆ ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರ್ತಾರೆಯೋ ಅವರೆಲ್ಲರ ಅಭಿಷ್ಟವನ್ನು ಈಡೇರಿಸುತ್ತೇನೆ. ನಾಕದ ಪೀಠ ನಿನಗೆ ಸ್ಥಿರವಾಗಿದೆಯೇ? ಹೋಗು ಮಗನೇ. ಮುಂದಕ್ಕೆ ದುರುಳರಿಂದ ಬಾಧೆಯಾದ್ರೆ ಏನು ಮಾಡ್ಲಿಕ್ಕಾಗಿ ಕಂದ. ಕೃಷ್ಣಗಿರಿಯ ತಪ್ಪಲನ್ನ ಸೇರಿಕೊಂಡು ತದೇ ಖಚಿತದಿಂದ ನನ್ನನ್ನು ಭಜಿಸಿದ್ದೀರಾ ಅಂತಾಗಿದ್ದಾರೆ. ಪ್ರತ್ಯಕ್ಷಯ ಪರೋಕ್ಷವಾಗಿ ಬಂದು ನಿನ್ನ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತೇನೆ. ಶುಭವಾಗಲಿ. ಮನಗರಗಿ ಸುರಬಾಲ ಅನಿಮಿಷರ ಕರೆದಾದ ಧನುಜಯ ರೂಪವು ದಿನ ದಿನಕ್ಕೆ ಹೆಚ್ಚಾಯಿತು. ಧನುಜಳ ಸಖಿ ದೇವಿಗಿರದೆ ಬೀಳೋದೆಂದು ಅನಿಮಿಷರ ನುಡಗುಡು ತುಗಿನಗಿರಿಯೆಡೆಗೆ ಮನ ಕರಗಿ ಸುರಪಾಲ ಸುರಪಾಲ. ಮೂರು ಲೋಕಕ್ಕೊದಗಿದಂತ ಬವಣೆಯನ್ನು ಕಾಣುವಾಗ ಮೂರು ಲೋಕಾಧೀಶನಾದಂತ ನನ್ನ ಮನಸ್ಸು ಕರಗುತ್ತಾ ಉಂಟು. ಧರೆಯಲ್ಲಿ ಮತ್ತೊಮ್ಮೆ ಧರ್ಮವನ್ನು ಸ್ಥಾಪಿಸುವ ಬಗೆಯಂತೂ ಎನ್ನುವ ಹಾಗೆ ಯೋಚಿಸಿದೆಯಂತಾದ್ರೆ ತುಹಿನಗಿರಿಯನ್ನು ಸೇರಿ ತಾಯಿಯನ್ನೇ ಪೂಜಿಸ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರಯ ಪೂಜಿಸಿದನು ಮಾಯೆಯ ಭುಜಗ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಶರಣ ಸರೋಜಮನುಪಮ ಶ್ರದ್ಧೆಯು ದಿವರಾಜ ನವವಿಧ ಭಕ್ತಿಯೋದಲಿ ಪೂಜಿಸಿದನು ಮಾಯೆಯ. ಜಯ ಜಯ ಕುದಿವುದೇತಕ್ಕೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು. ಬೆದರ ಬೇಟೆದಿಸಿದ ಶನಿಯ ಸುರಪಾಲ. ಈ ಹಿಂದೆ ಮಹಿಷರನ್ನ ವಧಿಸುವುದರ ತನ್ಮೂಲಕವಾಗಿ ನಿಮ್ಮ ನಾಗಲೋಕವನ್ನು ನಿಮಗೆ ಸ್ಥಿರಗೊಳಿಸಿದವಳು ನಾನು. ಆದರೆ ಈ ಕಾಲಕ್ಕೆ ಬಂದು ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ನನ್ನ ನಾಮ ಜಪವನ್ನ ಮಾಡ್ತಾ ಇದ್ದೀಯ. ಏನಾಯಿತು ಮಗನೇ? ಅಮ್ಮ, ದುರುಳರಾದಂತ ಶಂಭನು ಶುಂಭಾಸುರರಿಂದ ಮೂರು ಲೋಕವು ಕೂಡ ತಲ್ಲಣಿಸಿದೆ. ದುರುಳರನ್ನು ವಧಿಸುವ ಹಾದಿ ಕಾಣದೆ ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೇನೆ. ಕರುಣಿಸುವ ಭಜವರು
ಕರುಣಿಸುತ್ತ ಅಭಯವನ್ನು ನುಡಿದಳು. ಕಿರಿದು ಸಮಯದಿ ಹರಿದು ದೈತ್ಯರ ನೆರವಿಯನೋ. ಕಿರಿದು ಸಮಯದಿ ಹರಿದು ದೈತ್ಯರ ನೆರವಿಯನೋ. ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಗಿನಗಿರಿಯೊಳಗಿರುತ್ತ ನೋಡುವುದಿಲ್ಲ ಲೀಲೆಯ. ಮರೆಸಿ ನಿಜವನು ತುಗಿನಗಿರಿಯೊಳಗಿರುತ್ತ ನೋಡುವುದಿಲ್ಲ ಲೀಲೆಯ. ಹರುಷದೊಳಗಿರೋದಿರುತ್ತ ತ್ರಿದಶರಿಗರುಗಿ ಶ್ರೀದೇವಿ. ಮರುಗದಿರು ಸುರಪಾಲ ಮರೆಯ ಮಾತಲ್ಲ. ಸುರಪಾಲ ಸುರಪಾಲ ಶುಂಭಾನಿಶುಂಭರ ಬಾಧೆಯಿಂದ ಕಂಗೆಟ್ಟಿದ್ದೀಯ ಮಗನೇ. ಚಿಂತಿಸುವಂತಹ ಅಗತ್ಯವಿಲ್ಲ. ಕಿರಿದು ಸಮಯದ ಒಳಗಾಗಿ ದುಷ್ಟರೆಲ್ಲರನ್ನ ಸಂಹರಿಸುವುದರ ಮುಖೇನವಾಗಿ ನಿನಗೆ ಮಂಗಳವನ್ನು ಒದಗಿಸುತ್ತೇನೆ. ಅಮ್ಮ, ನಿಮ್ಮ ಕಿರಿದೆಂಬುದು ನಮ್ಮ ಪಾಲಿಗೆ ಅದು ಎಷ್ಟು ಹಿರಿದಾಗುತ್ತದೋ ನಾವು ಬಲ್ಲವರಲ್ಲ. ದೇವಿ ಮಹಾತ್ಮೆಯನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವುದು ಮನದ ಬಯಕೆ ಹೊಸದಾಗಿ ಉಂಟೆ. ಕಂದ, ಈ ಬಯಕೆಯು ಸಾಕಾರವಾಗಬೇಕು ಅಂತಾಗಿದ್ದರೆ ಈ ರೂಪದಲ್ಲಿದ್ರೆ ಆಗುವುದಿಲ್ಲ ಕಂದ. ನಿಮ್ಮ ನಿಮ್ಮ ನಿಜವನ್ನ ಮರೆಸಿಕೊಂಡು ತುಹಿನ ಗಿರಿಯ ತಪ್ಪಲಿನಲ್ಲಿ ಮೃಗ ಪಕ್ಷಿ ಮರಗಳಾಗುವುದರ ಮುಖೇನವಾಗಿ ನನ್ನ ಲೀಲಾ ವಿನೋದವನ್ನ ಕಣ್ಣಾರೆ ಕಾಣಿ ಮಕ್ಕಳೇ. ತಿಳಿದಳ ಕ್ಷಣದೊಳಗೆ ಏನು ಮಾಡು? ತಿಳಿದಳ ಕ್ಷಣದೊಳಗೆ ಮೋಹದ ಬಾಲಿಗೆ ಸಿಲುಕಿಸಿ. ಮೋಹದ ಬಾಲಿಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ. ಸರಿ ಸರಿ. ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ. ಎನ್ನುತ್ತಲಿಯೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಮಹಮ್ಮಾಯೆ ಎಂದು ಯೋಚಿಸಿ ಮಹಮ್ಮಾಯೆ. ಯೋಚಿಸಿ ಮಹಮ್ಮಾಯೆ ಮಹಮ್ಮಾಯೆ. ಎಂದು ಯೋಚಿಸಿ ಮಹಮ್ಮಾಯೆ ದೈತ್ಯವ್ಯೂಧವ ಮೋಹಿಸಿ ಹರಿಯೇ ದೈತ್ಯವ್ಯೂಧವ ಮೋಹಿಸಿ ಹರಿಯೇ ಮಹಮ್ಮಾಯೆ. ಸುಂದರಾಂಗವ
ತಳೆದಂದು ಕೌಶಿಕಿಯ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂತಳು ಮೆರವ ಕದವ ವನದೊಳಗೆ ನಿಂದಳು ಮೆರವ ಕದವ ವನದೊಳಗೆ ನಿಂದಳು ಯೋಚಿಸಿ ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರವ ಕದವ ವನದೊಳಗೆ ನಿಂದಳು ಮೆರವ ಕದವ ವನದೊಳಗೆ ಮಹಮಾಯೇ ಎಂದು ಯೋಚಿಸಿ ಮಹಮಾಯಿ ದೈತ್ಯರೋಧವ ಮೋಗಿಸಿ ತರಿಯೇ ದೈತ್ಯರೋಧವ ಮೋಗಿಸಿ ತರಿಯೇ ಮಹಮಾಯಿ ಅಳುವ ಸುಮನಸರಿಗೆ ಅಭಯದ ಮಾತುಗಳನ್ನು ಆಡಿ ಕಳುಹಿದ್ದಾಯಿತು. ಹಾಗಿದ್ದರೆ ದುಷ್ಟರ ನಾಶ ಎನ್ನುವುದು ಮಾಡಬೇಕಾದದ್ದು ಈ ತಾಯಿಗೆ ಕರ್ತವ್ಯ. ಧರ್ಮ ಎನ್ನುವಂಥದ್ದನ್ನು ಪುನರ್ಪ್ರತಿಷ್ಠೆ ಮಾಡುವುದರ ಮುಖೇನವಾಗಿ ಅಧರ್ಮವನ್ನು ನಾಶಗೊಳಿಸಬೇಕಾಗಿದೆ. ಹೀಗಿರುವಾಗ ಮಾತೆಯಾದಂತಹ ನಾನು ಎಲ್ಲಾ ಮಕ್ಕಳನ್ನು ಶಿಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಸಜ್ಜನರನ್ನ ಪೊರೆಯಬೇಕು, ದುರ್ಜನರ ನಾಶವಾಗಬೇಕು. ಹಾಗಿದ್ದರೆ ದುಷ್ಟ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡು ಹೋಗುತ್ತಿರುವಂತಹ ಶುಂಭಾನಿಶುಂಭರ ಹನನವಾಗಬೇಕು. ಹಾಗಿದ್ದರೆ ಹೇಗೆ? ಅದಕ್ಕಾಗಿ ನಾನು ಆಲೋಚನೆಯನ್ನು ಮಾಡಬೇಕಾಗುತ್ತದೆ. ಈ ರೂಪದಲ್ಲಿ ನಾನು ಅವನ ಎದುರಿಗೆ ಹೋದೆ ಅಂತಾಗಿದ್ದರೆ ಅವನನ್ನು ನನಗೆ ಕೊಲ್ಲುವುದಕ್ಕೆ ಸಾಧ್ಯವಾಗಬಹುದು. ಅದಕ್ಕಾಗಿ ಮೋಹಿನಿ ಆಕೃತಿಯನ್ನು ತಿಳಿದವಳಾಗಿದ್ದೇನೆ. ಪಾರ್ವತೀ ದೇವಿ ಮಾನಸ ಸರೋವರಕ್ಕೆ ಜಲಕೆಳೆಗೆಂದು ಹೊರಡುವಂತಹ ವೇಳೆಯಲ್ಲಿ ಅವಳ ಕೋಶದಿಂದ ಉದ್ಭವಿಸಿದವಳು. ಆದ ಕಾರಣ ಕೌಶಿಕೆ ಎನ್ನುವ ಹಾಗೆ ಅಭಿಧಾನವನ್ನಿಟ್ಟುಕೊಂಡಿದ್ದೇನೆ. ಹೀಗಿರುವಾಗ ಈ ವನದಲ್ಲಿ ಬಂದು ನಿಂತವಳು ನಾನೀಗ. ಇಲ್ಲಿ ಯಾವುದಾದರೂ ಒಂದು ಸ್ಥಳ ಎನ್ನುವುದು ಬೇಕಲ್ಲವೇ? ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡೆ ಅಂತಾಗಿದ್ದರೆ ದುರ್ಜನರನ್ನ ಇತ್ತ ಕಡೆಗಾಗಿ ಸೆಳೆಯುವುದಕ್ಕೆ ಸಾಧ್ಯ ಉಂಟು. ಈ ತುಹಿನಗಿರಿಯಲ್ಲಿ ಎಲ್ಲೇ ಇರುವಂಥದ್ದು ಕದಂಬವನಗಳು. ಈ ಕದಂಬವನದಲ್ಲಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಎಲ್ಲಿ ಎಲ್ಲಿ ಕನಕ ಶೋಭಿಸಲು ಶೋಭಿಸಲು ಕನಕ ದುಯ್ಯಾಲೆ ಶೋಭಿಸಲು ಉಯ್ಯಾಲೆ ಶೋಭಿಸಲು ಕನಕ ದುಯ್ಯಾಲೆ ಶೋಭಿಸಲು ಕನಕ ಕನಕ ದುಯ್ಯಾಲೆ ಉಯ್ಯಾಲೆ ಉಯ್ಯಾಲೆ ಶೋಭಿಸಲು ವನದೊಳಗು ಮೋದದುಳು ವನದೊಳಗದು ಮೋ
ಮನದೊಳು ಸನುಮತದಿಂದ ಒಯ್ಯಲಿಯನ ಸನುಮತದಿಂದ ಒಯ್ಯಲಿಯನ ಜಗಜ್ಜನನಿ ಆಡುತ್ತಲೇ ಜಗಜ್ಜನನಿ ಆಡುತ್ತಲೇ ಸೊಬಗಿನು ನಂದು ಸೊಬಗಿನು ನಂದು ಉಯ್ಯಾಲಿ ಆಡಿದಳು ಜಗನ್ಮಾತೆ ತಾನು ಯಾಲಿ ಆಡಿದಳು ಮಹಮಾತೆ ತಾನು ಯಾಲೆ ಆಡಿದಳು ಶೋಭಿಸಲು ವನದೊಳಗದು ಮೋದಲು ಶೋಭಿಸಲು ಸನುಮತದಿಂದ ಉಯ್ಯಾಲೆಯ ರಾಜಗೆ ಜನನಿ ಆಡುತ್ತಲೇ ಕನಸೊಬ್ಬಗಿರುಳಂದು ಉಯ್ಯಾಲೆ ಆಡಿದಳು ಅಹಮಾತೆ ಉಯ್ಯಾಲೆ ಆಡಿದಳು ಜಗನ್ಮಾತೆ ತಾನು ಯಾಲೆ ಆಡಿದಳು ಸಂಕಲ್ಪಿಸಿದ ಕ್ಷಣದಲ್ಲಿ ಅಂಬರದಿಂದ ಕುಂಬಿಳಿಗೆ ಒಂದು ಉಯ್ಯಾಲೆ ಕಾಣುತ್ತಾ ಉಂಟು. ಆದಿ ಅಂತ್ಯರಹಿತವಾದಂತಹ ಉಯ್ಯಾಲೆ. ಹೀಗಿರುವಾಗ ಇದರ ಆದಿಯಲ್ಲಿ ಎನ್ನುವ ಹಾಗೆ ಹುಡುಕಬಹುದು, ಅಂತ್ಯ ಎನ್ನುವುದು ಈ ವನದಲ್ಲೇ ಆಗುತ್ತದೆ ಎನ್ನುವ ಹಾಗೆ ನಾನು ತುಚ್ಛವಾಗಿ ಅವರಿಗೆ ಆಡುವ ಹಾಗಾಗಬೇಕು. ಹಾಗಾಗಿ ಆ ಉಯ್ಯಾಲೆಯನ್ನ ಏರಿಕೊಳ್ಳುತ್ತೇನೆ. ರಾಗವನ್ನ ಹಾಡುವುದರ ಮುಖೇನವಾಗಿ ಆ ಕಳರನ್ನ ಇತ್ತಗಡೆಗಾಗಿ ಆಕರ್ಷಿಸಬೇಕು. ನನ್ನ ತನುಗಂಧವನ್ನ ಗಾಳಿಗೆ ಪಸರಿಸುತ್ತೇನೆ. ಆಘ್ರಾಣಿಸಿದ ಕ್ಷಣದಲ್ಲಿ ನನ್ನ ಹತ್ತಿರ ಬಂದು ಸೇರ್ತಾರೆ. ಆ ಸಮಯದಲ್ಲಿ ದುಷ್ಟರನ್ನ ನಾಶಗೊಳಿಸುವುದು ನನಗೇನು ಕಷ್ಟವಾಗುವುದಕ್ಕೆ ಸಾಧ್ಯವಿಲ್ಲ. ತಡ ಮಾಡುವುದು ಯಾಕೆ? ಕನಕದ ಉಯ್ಯಾಲೆಯನ್ನು ಏನಾಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಸುಗ್ರೀವನಾಡುವಂತಹ ಮಾತುಗಳನ್ನು ಕೇಳುವಂತಹ ಸಮಯದಲ್ಲಿ ನಗೆ ಬಂದು ಹೋಯಿತಲ್ಲ, ನನ್ನ ನಗು ಎನ್ನುವುದು ಅವನ ಪಾಲಿಗೆ ದಗಿಯಾಗಿ ಹೋಯಿತು. ಹಾಗಿದ್ದರೆ ಶುಂಭನಿಗೆ ನನ್ನ ವಿಚಾರವನ್ನಾಡುವುದಕ್ಕೆ ಬೇರೆ ದೂತರನ್ನು ನೇಮಿಸಬೇಕಾದೀತು. ಅದಾಗ ಕೂಡದು. ಹಾಗಾಗಿ ಕಾರುಣ್ಯ ದೃಷ್ಟಿಯನ್ನೇ ಬೀರುತ್ತೇನೆ. ಭಯವಾಗುತ್ತಾ ಇದೆ ತಾಯೇ. ಬೆದರದಿರಯ್ಯ ಬೇಡ್ವದನ್ನೆಲ್ಲ ನಾಳಿದು ಅದಕ್ಕಾಗಿ ಹದನ ಬರಲ್ಲವ ಮೊದಲು ತಿಳಿದಿರೇ ಈ ವಿಧ ಬೇಡದಾಗಿ ಭಯಗೊಂಡೆಯ? ಸತ್ಯ. ಭಯಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿನ್ನ ನಗೆ ನನ್ನ ಪಾಲಿಗೆ ದಗೆಯಾಯಿತಲ್ಲ ತಾಯೇ. ಇನ್ನು ನಿನ್ನ ಪಾಲಿಗೆ ಅದು ದಗೆಯಾಗುವುದಕ್ಕಿಲ್ಲ, ಅದು ಆಶೀರ್ವಾದವಾಗುತ್ತದೆ. ಕಂದ, ಅಮ್ಮ, ಈ ಹಿಂದೆ ಚಂಡ ಮುಂಡದಲ್ಲಿ ನನ್ನ ವಿಚಾರವನ್ನ ಹೇಳಿದವಳು, ಬಿಲ್ವಿದ್ಯೆ ಪ್ರವೀಣರಾದವಳು ನಾನು. ಯಾರು ನನ್ನನ್ನ ಬಿಲ್ವಿದ್ಯೆಯ ಮುಖೇನವಾಗಿ ಸೋಲಿಸುತ್ತಾನೆ ಅಂಥವನನ್ನೇ ಕರಗ್ರಹಣ ಮಾಡಿಕೊಳ್ತೇನೆ ಎನ್ನುವ ಹಾಗೆ ನಿನ್ನ ಒಡೆಯ ಶುಂಭ ಬರ್ತಾನೆ ಎನ್ನುವ ಹಾಗೆ ಭಾವಿಸಿದೆ. ಅದರ ಬದಲಾಗಿ ನೀವೆಲ್ಲರನ್ನ ಕಳಿಸ್ತಾ ಇದ್ದಾನೆ. ಅವನಲ್ಲೇ ಒಂದು ಮಾತನ್ನ ಹೇಳು. ಶುಂಭ ಬಲಾಢ್ಯನೆ, ಅವನ ಸಂಬಂಧಿ ಶುಂಭ ಬಲಾಢ್ಯನೆ, ಪ್ರತ್ಯಕ್ಷ ಶಂಭುವಾದ ಅಂಜುವವಳು ನಾನಲ್ಲ ಎನ್ನುವ ಹಾಗೆ ಹೇಳು. ಆಗಲಪ್ಪ ಬಂದದ್ದು ಶುಭದಾಸನಾಗಿ, ಹೋಗುವಾಗ ದೇವಿದಾಸನಾಗಿಯೇ ಹೋಗಿ.
ಕದಲಿ ಮಾತ್ರಿಗಿರಿಸಲಾಗಿರಲಿ ನನಗೆ ಆಯಾಸವಾಗುತ್ತಾ ಉಂಟು. ತನುವನ್ನೇ ಅಲುಗಿಸಿದ ಮುಖೇನವಾಗಿ ಸಪ್ತ ಮಾತ್ರಕ್ಕೆ ಹೋರಾಗಾರ ಹೊರಗಿರದೆಯ ಜಾತಿ ಹೀರಿದ ತಮ್ಮನೆಲ್ಲ ದಾನವನ್ನು ನೀಳವಾದಂತಹ ನಾಲಿಗೆಯಿಂದ ಚಾಚಿ ರಕ್ತ
ಶೋಭದಿದನು ಜರನೆದು ಬಿಡಿಬಾರವಗೈದು ಎಂಭಾರಿ ಮುಖ್ಯಕದೋಭವ ತಲಗಿದೆ ಸಂಭ್ರಮದಾರತಿ ಬೆಳಗಿರಲು ಶೋಭಾನೆ ವಿನಾಶಾನಾಂ ಶಕ್ತಿಭೂತ ಸನಾತನೆ ಗುಣಶ್ರೇ ಗುಣಮಯೇ ಮಹಾದೇವಿ ನಮಸ್ತುತೆ ಶಾಂತಳಾಗಮ್ಮ ಕಂಡೆಯಾರ ಸುರನಾಥ ರುಂಡವನು ಸಂಗಮದಲ್ಲಿ ಭೂಮಂಡಲಕ್ಕೆ ಕೆಳಗಿರ್ಪ ಅದರವ ಚಂದವಾಗಿ ದ್ವಾಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ಸಕಭವೆ ಎನಿಸಿನ ರೂಪುದೋರುವೆ ಹೊರತು ಅಜ್ಜತಾಯಿ ಪರಿಯಲಿಯೇ ಸುರಪಾಯ ಕೈಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇದೋ ಶಾಂತಳಾಗಿದ್ದೇನೆ. ಶುಂಭಾದಿ ಶುಂಭರನ್ನ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿದ್ದೇನೆ. ನಾಕದ ಪೀಠ ನಿನ್ನಗೆ ಸ್ಥಿರವಾಗಿದೆ. ಹೋಗಿ ಏರಿಕೋ. ಅಮ್ಮ ಸದಾಕಾಲ ನಿನ್ನನ್ನು ಈ ರೂಪದಿಂದ ಕಂಡು ಅರ್ಚಿಸಬೇಕೆನ್ನುವ ಬಯಕೆ ಉಂಟಮ್ಮ ನಮಗೆ. ಕಂದ, ಮಕ್ಕಳಿಗೆ ಮಾತೆಯರ ಮುಖವನ್ನ ಕಾಣಬೇಕಿರುವಂತಹ ಹಂಬಲ ಇದ್ದರೆಯೇ ಅದು ಸಾಧುವಾದದ್ದೇ. ಆದರೆ ಇನ್ನು ಮುಂದೆ ಈ ರೂಪದಲ್ಲಿ ನಾನು ಕಾಣಿಸಿರುವವಳಲ್ಲ. ಮುಂದಿನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಉದ್ಭವಿಸಲಿದ್ದೇನೆ. ಆಗಸದಲ್ಲಿ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಮಗನೇ, ಅದಲ್ಲದೆ ರಣದಲ್ಲಿ ಅರುಣಾಸುರನು ತಲೆಮರೆಸಿಕೊಂಡಿದ್ದಾರೆ. ಅವರನ್ನು ವಧಿಸುವ ಸಲುವಾಗಿ ಕಲಿಯುಗದ ಆದಿಯಲ್ಲಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ಶುಭವಾಗಲಿ ಮಕ್ಕಳೇ. ಯಾ ದೇವಿ ಮಧುಗೀಟವ ಪ್ರಮದಿನಿ ಯಾ ಮಗಿಶೋನ್ಮೂಲಿನಿ ಯಾ ಧೂಮ್ರಾಕ್ಷ ಮುಂಡ ಶಮನಿ ಯಾ ರಕ್ತ ಬೀಜಾಶಿನಿ ಯಾ ಶುಂಭಾನಿ ಶುಂಭ ದರ್ಪರಮಣಿ ಯಾ ಸಿದ್ಧಲಕ್ಷ್ಮೀ ಪರ ಸಾಚಡಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ಸರ್ವೇಶ್ವರಿ ಮಾಂ ಪಾತು ಜಗದೀಶ್ವರಿ ಮಾಂ ಪಾತು ಮಹೇಶ್ವರಿ. ಜಲ್ಲವ ಕರು ಜಗಲಿಸು ಮನಸರ ಗೂಢದ ಮೇದನಾ ಪುರುಭೂತನ ಕದಿರಾಜ ತೇಜವಲಿ ಪ್ರದತ್ತವಾದಂತಹ ನಾಚಭೂಮಿಯನ್ನು ಸುಮನಸರೊಂದಾಗಿ ನಾವು ಏರಿದವರಿದ್ದೇವೆ. ಇದುವೇ ದೇವಿ ಮಹಾತ್ಮೆ. ಈ ಪ್ರಸಂಗದ ಅಂತರ್ಯದಲ್ಲಿ ಅಂತರ್ಗತವಾದಂತಹ ಸತ್ವದ ಪ್ರಸಾದ ರೂಪವಾಗಿ ಸರ್ವರ ಮನವನ್ನು ಬೆಳಗಲಿ ಎನ್ನುವ ಹಾಗೆ ಆಶಿಸುತ್ತಾ ಈ ಕಥೆಯನ್ನು ಆಡಿಸಿದ ನೋಡಿದ ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ಮಹಾಗಣಪತಿ ದೇವರು, ಸ್ಥಳದ ಸಾನ್ನಿಧ್ಯದ ಸಕಲ ಅಧಿದೇವತೆಗಳು ಸನ್ಮಂಗಳವನ್ನು ಉಂಟು ಮಾಡಲೆನ್ನುವ ಹಾಗೆ ಬೇಡುತ್ತಾ ಪುಣ್ಯ ಆಖ್ಯಾನಕ್ಕೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಗುರು ವಿಶ್ರಮಾನ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣು ಮಯೂರ ವಾಹನ ದೇವದೇವ ಶರಣು ಮಯೂರ ವಾಹನ ದೇವದೇವ ಚರಣಕ್ಕೆ ಮಣಿವಿವು ಕಳಿವಿಮ್ಮ ನೋವ ಚರಣಕ್ಕೆ ಮಣಿವೆವು ಕಳಿವಿಮ್ಮ ನೋವ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಗುರು ಕರುಣ ದೇವ ಗುರು ವಿಶ್ರಮಾನ್ಯ ಶ್ರೀ ಸುಬ್ರಹ್ಮಣ್ಯ
ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಹರೆಯಳು ಬದಲಾದ ಪಾವಕ್ಕೆ ಕ್ಷೇತ್ರದಿ ತೋರಿದಂತೆ ಹರೆಯಳು ಬದಲಾದ ಪಾವಕ್ಕೆ ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯಗೆ ಶರಣಾಗತಿ ಮಂಗಲಂ ಜಯ ಮಂಗಲಂ ಶಿವಮಂಗಲಂ ನಿತ್ಯ ಮಂಗಲಂ ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ವೆಂಕಟರಮಣಗೆ ಮಂಗಳೋ ಮಂಗಳೋ ಶುಭ ಮಂಗಳೋ. ಮಹಾರಾಜ್ ಶ್ರೀಮಾನ್ ಶ್ರೀಗಳಾದಂತಹ ಪಟ್ನಾಭಿಮಾನಿಗಳು ಬಂಟ್ವಾಳ, ಮಹಾರಾಜ ಶ್ರೀಗಳಾದ ಪಟ್ಲಾಭಿಮಾನಿಗಳು ಬಂಟ್ವಾಳ, ಶಾಪ ಪಟ್ಲಾಭಿಮಾನಿಗಳು ಬಂಟ್ವಾಳ, ಫಲ ಭಕ್ತಿಗಾರು ಕುಶಾಲಗಾರು ಮೂಲಿಗಾರು ಶಾಪ ಭಕ್ತಿಪೂರ್ವಕವಾಗಿ ಹುಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ದಕ್ಕಿತ್ತು ಬಿಡಾರಕಪ್ಪ ಶ್ರೀದೇವರು.